ವಿರಾಮದ ಬಳಿಕ ಸುದ್ದಿ ಮಧ್ಯಾಹ್ನಕ್ಕೆ ಮತ್ತೆ ಸ್ವಾಗತ. ಅಳಿವಿನ ಅಂಚಿನಲ್ಲಿರುವಂತಹ ಕೈಮಗ್ಗ ಮತ್ತೆ ಚಿಗುರೊಡಿತಾ ಇದೆ. ಕಳೆದ 2 ವರ್ಷಗಳಿಂದ ಹಂತ ಹಂತವಾಗಿ ನೇಕಾರರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಹೊಸ ತಲೆಮಾರಿನ ಪದವಿ, ಡಿಪ್ಲೊಮಾ ಪದವೀಧರರು ಕಲಿತು ಕೈಮಗ್ಗದಲ್ಲಿ ಸೀರೆ, ಶಾಲು, ಟವಲ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಳಿವಿನ ಅಂಚಿನಲ್ಲಿದ್ದಂತಹ ಕರಾವಳಿಯ ಕೈಮಗ್ಗಗಳಲ್ಲಿ ಹೊಸ ಹುರುಪು ಕಾಣಿಸತೊಡಗಿದೆ. ಇದಕ್ಕೆ ಮುಖ್ಯ ಕಾರಣ ಕಾರ್ಕಳದ ಕದಿಕೆ ಟ್ರಸ್ಟ್. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಿನ್ನಿಗೋಡಿಯ ತಾಲಿಪಾಡಿ ನೇಕಾರರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಸುಮಾರು 25ರಿಂದ 30 ವರ್ಷಗಳ ಹಿಂದೆ 500ಕ್ಕಿಂತಲೂ ಹೆಚ್ಚು ಕೈಮಗ್ಗಗಳು ಇದ್ವು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಕುಲಕಸುಬುಗಳಂತೆ ನೇಕಾರಿಕೆಯಿಂದ ಜನ ಹಿಮ್ಮುಖವಾಗಿ ಕೈತುಂಬ ಸಂಬಳ ಸಿಗುವ ಬೇರೆ ಉದ್ಯೋಗಗಳತ್ತ ಸಾಗಿದ್ರು. 2018ರಿಂದ ಕಾರ್ಕಳದ ಕದಿಕೆ ಟ್ರಸ್ಟ್ನ ಸತತ ಪ್ರಯತ್ನದ ಫಲವಾಗಿ ನೇಕಾರಿಕೆ ಇದೀಗ ಮತ್ತೆ ಮರುಜೀವವನ್ನ ಪಡೆದುಕೊಳ್ತಾ ಇದೆ. ದಶಕಗಳ ಹಿಂದೆ ನೇಕಾರಿಕೆಯನ್ನ ಮಾಡಿಕೊಂಡಿದ್ದ ಕೆಲವರು ಮತ್ತೆ ನೇಕಾರಿಕೆಯತ್ತ ಒಲವನ್ನ ತೋರಿಸಿದ್ದು ಮಾತ್ರವಲ್ಲದೆ ಪದವೀಧರರು ಸೇರಿದಂತೆ 20ಕ್ಕೂ ಹೆಚ್ಚು ಮಂದಿ ಮಗ್ಗದ ಸೀರೆ, ಬಟ್ಟೆ ನೇಯುವ ತರಬೇತಿಯನ್ನ ಪಡಿತಾ ಇದ್ದಾರೆ. ನೇಕಾರಿಕೆಯನ್ನ ಕುಲಕಸುಬು ಮಾಡಿಕೊಂಡಿದ್ದ ಪದ್ಮಶಾಲಿ ಸಮಾಜದವರಷ್ಟೇ ಅಲ್ಲದೆ ಇತರರು ನೇಕಾರಿಕೆಯನ್ನ ಕಲಿಯಲು ಮುಂದಾಗಿರುವುದು ಒಂದು ಉತ್ತಮ ಬೆಳವಣಿಗೆ. 2 ವರ್ಷಗಳ ಹಿಂದೆ ತಾಳಿಪಾಡಿ ನೇಕಾರರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿದ್ದ ನೇಕಾರರ ಸಂಖ್ಯೆ ಸುಮಾರು 8ರಷ್ಟಿದ್ರೆ ಇದೀಗ 34ಕ್ಕೆ ಏರಿದೆ. ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಇದ್ದಂತಹ 8 ನೇಕಾರರ ಸಹಕಾರ ಸಂಘಗಳಲ್ಲಿ ಮೀಜಾರು ಮುಚ್ಚಿದ್ರೆ ಬಸ್ರೂರು ಮತ್ತು ಮಂಗಳೂರಿನಲ್ಲಿ ನೇಕಾರರಿಲ್ಲ. ಹಳೆಯಂಗಡಿ ಸಮೀಪದ ಪಡುಪಣಮೂರಿನಲ್ಲಿ ಇದ್ದಂತಹ 2ರಿಂದ 4ಕ್ಕೆ ಏರಿದೆ. ಶಿವಳ್ಳಿಯಲ್ಲಿ 5ರಿಂದ ನೇಕಾರರು 10ಕ್ಕೆ ಏರಿದ್ದಾರೆ. ಉಡುಪಿಯಲ್ಲಿ 10, ಬ್ರಹ್ಮಾವರದಲ್ಲಿ 5 ಹಾಗೂ ಮಂಗಳೂರು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ 11 ಮಂದಿ ನೇಕಾರರು ಇದ್ದಾರೆ. ಒಟ್ಟು 72 ಮಂದಿ ನೇಕಾರರು ಇದ್ದಾರೆ. ರೈ ಮತ್ತು BC ಶೆಟ್ರು ಕಾರ್ಯದರ್ಶಿಯವರು ತುಂಬ ನಮಗೆ ನಮ್ಮೊಟ್ಟಿಗೆ ಕೆಲಸ ಮಾಡಿದರು. ಕೇವಲ ನಮ್ಮೊಟ್ಟಿಗೆ ಮಾತ್ರ ಅಲ್ಲ, ಎಲ್ಲ ಸಹಕಾರಿ ಸಂಘದೊಟ್ಟಿಗೆ ಅವರು ಸೇರಿಕೊಂಡು ಕೈಮಗ್ಗವನ್ನು ಮತ್ತೆ ಒಂದು ಉನ್ನತ ಸ್ಥಿತಿ ಕೊಂಡೋಗೋಕ್ಕೆ ತುಂಬ ಕೆಲಸ ಮಾಡಿದರು. ಅವರಿಗೂ ತುಂಬ ಧನ್ಯವಾದಗಳು. ನಾವು ಉಡುಪಿ ಮಠದ ಈಗ ಹದಮಾರ ಮಠದ ಸ್ವಾಮಿಗಳು ತುಂಬ ಈ ಕೈಮಗ್ಗದ ಉತ್ಪನ್ನ ಬಗ್ಗೆ ತುಂಬ ಆಸಕ್ತಿ ತೋರಿಸಿದ್ದಾರೆ. ಅವರಿಗೆ ಅಲ್ಲಿ ಮಠಕ್ಕೆ ಬರುವ ಭಕ್ತಾದಿಗಳಿಗೆಲ್ಲರಿಗೂ ನಮ್ಮಲ್ಲಿ ಉತ್ಪಾದಿತ ಬಟ್ಟೆ ಶಾಲುಗಳನ್ನೇ ಅವರು ಹಾಕ್ತಾರೆ. ಅದು ನಮಗೆ ತುಂಬ ಸಂತೋಷ. ಕಟೀಲಿನ ದೇವರಿಗೂ ಕೈಮಗ್ಗದ ಸೀರೆ ಉಡಿಸಿದ್ದಾರೆ. ಹಾಗೆ ಉಡುಪಿ ಮಠದ ಶ್ರೀಕೃಷ್ಣನಿಗೂ ಕೈಮಗ್ಗದ ಬಟ್ಟೆ ಉಡಿಸಿದ್ದಾರೆ. ಈ ಎಲ್ಲ ಕಾರಣದಿಂದ ಮತ್ತೆ ಕೈಮಗ್ಗದ ಸೀರೆಗಳಿಗೆ ಜನಪ್ರಿಯ ಆಗ್ತಾ ಬಂತು. ತಾಳಿಪಾಡಿ ನೇಕಾರರ ಸಂಘದಲ್ಲಿ ತಯಾರಾಗುವ ಕೈಮಗ್ಗದ ಸೀರೆಗಳು ಸುಮಾರು 1,000 ರೂಪಾಯಿಗೂ ಮಿಕ್ಕಿದ ದರದಲ್ಲಿ ಮಾರಾಟವಾಗ್ತಾ ಇದ್ದು, ಇದಕ್ಕೆ ಕದಿಕೆ ಟ್ರಸ್ಟ್ನ ಸತತ ಪ್ರಯತ್ನವಿದೆ. ಪ್ರತಿ ತಿಂಗಳು ತಾಳಿಪಾಡಿ ಸಂಘದಲ್ಲಿ ಸಹಜ ಬಣ್ಣದ 30 ಹಾಗೂ ಇತರ 20 ಸೀರೆಗಳು ಸೇರಿದಂತೆ 100 ಸೀರೆಗಳು ತಯಾರಾಗ್ತಾ ಇವೆ. ಉಡುಪಿ ಕೃಷ್ಣ ಮಠಕ್ಕೂ ಶಾಲುಗಳನ್ನು ಸರಬರಾಜು ಮಾಡಲಾಗ್ತಾ ಇದ್ದು, ಇಲ್ಲಿಗಾಗಿಯೇ 2 ಮಗ್ಗಗಳಲ್ಲಿ ಶಾಲುಗಳನ್ನು ತಯಾರು ಮಾಡಲಾಗ್ತಾ ಇದೆ. ಪ್ರತಿ ಸೀರೆಗಳ ಪ್ಯಾಕ್ನಲ್ಲಿ ಆಯಾ ನೇಕಾರರ ಚಿತ್ರಗಳನ್ನು ಮುದ್ರಿಸಲಾಗ್ತಾ ಇದ್ದು, ಇದರಿಂದ ಸೀರೆ ನೇಯುವವರಿಗೂ ಹೆಮ್ಮೆ ಅನಿಸುತ್ತಿದೆ. ನಬಾರ್ಡ್ನ ಸಹಕಾರದೊಂದಿಗೆ ಕದಿಕೆ ಟ್ರಸ್ಟ್ನ ಪ್ರಯತ್ನದಿಂದ ತಾಳಿಪಾಡಿ ಸಂಘದಲ್ಲಿ 25 ಕೈಮಗ್ಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಉಡುಪಿ ಸೀರೆ ಬ್ರ್ಯಾಂಡ್ನ ಹೆಸರಿನಲ್ಲಿದ್ದಂತಹ ಕಳೆದ 2 ವರ್ಷಗಳಲ್ಲಿ ಬಹಳಷ್ಟು ಸಾಧನೆಗಳು ಆಗಿದ್ದು, ಇದರ ಹಿಂದೆ ಕಾರ್ಕಳದ ಕದಿಕೆ ಟ್ರಸ್ಟ್ನ ಪರಿಶ್ರಮ ಬಹಳಷ್ಟು ಇದೆ. ಈ ಟ್ರಸ್ಟ್ನ ರೂವಾರಿಗಳಾದ ಮಮತಾ ರೈ ಮತ್ತು ಚಿಕ್ಕಪ್ಪ ಶೆಟ್ಟಿ ಇವರು ಸಮಾನ ಮನಸ್ಕರೊಂದಿಗೆ ಸೇರಿಕೊಂಡು ಕೈಮಗ್ಗ ಗುಡಿ ಕೈಗಾರಿಕೆಗೆ ಪುನರ್ಜೀವ ಕೊಡಲು ಮುಂದಾದಾಗ ಉಭಯ ಜಿಲ್ಲೆಗಳಲ್ಲಿ ತಾಳಿಪಾಡಿ ನೇಕಾರರ ಸಂಘದವರು ಆಸಕ್ತಿ ತೋರಿಸಿದ ಕಾರಣ ಆಸಕ್ತಿ ಇರುವ ನೇಕಾರರಿಗೆ ತರಬೇತಿ, ಮಗ್ಗದ ಸೀರೆಗೆ ಮಾರುಕಟ್ಟೆ, ಸೀರೆಯ ವಿನ್ಯಾಸದಲ್ಲಿ ಹೊಸತನ ಈ ರೀತಿಯಾಗಿ ಪ್ರೋತ್ಸಾಹ ನೀಡಿ ಉಡುಪಿ ಸೀರೆ ಬ್ರ್ಯಾಂಡ್ ಅನ್ನ ಪ್ರಸಿದ್ಧಿಗೆ ತರುವಲ್ಲಿ ಪ್ರಯತ್ನಿಸಿ ಇಂದು ಯಶಸ್ಸನ್ನ ಕಂಡ ಖುಷಿಯಲ್ಲಿದ್ದಾರೆ. ನಿಶಾಂತ್ ಶೆಟ್ಟಿ ಕಿಲಂಚೂರು, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.